ಕಟಪಾಡಿ ಕಟ್ಟಪ್ಪ ಚಿತ್ರದ ಬಗ್ಗೆ ಪಾತ್ರಂತ ಸರ್ ನಮಸ್ತೆ. ಮತ್ತೊಮ್ಮೆ ಬ್ರೇಕ್ನ ನಂತರ ಸ್ವಾಗತ ನಿಮಗೆ ಕೂಡ ಕಾರ್ಯಕ್ರಮಕ್ಕೆ. ಹಾಗೆ ರಾಜೇಶ್ ಬ್ರಹ್ಮಾವರ್ ಅವರೇ, ಈ ಒಂದು ಮೂವಿಯಲ್ಲಿ ಎಲ್ಲೆಲ್ಲೆಲ್ಲ ಶೂಟಿಂಗ್ ಮಾಡಿದೀರಾ ಸಿನಿಮಾವನ್ನ? ಇದು ಮಂಗಳೂರು ಸುತ್ತಮುತ್ತ ಬಿಟ್ರೆ ಮತ್ತೆಲ್ಲೂ ಮಾಡಲಿಲ್ಲ. ಸಬ್ಜೆಕ್ಟ್ ಯಾವ ತರ ಕೇಳಲಿಲ್ಲ, ಇಲ್ಲೇ ಮಾಡ್ಬೇಕಂತ ಅನ್ಸ್ತಿತ್ತು. ಅದು ಲೋಕಲ್ ಇಲ್ಲಿ ಮಂಗಳೂರು ದಕ್ಷಿಣ ಮಂಗಳೂರು ಉತ್ತರ ಅನ್ನೋದು ಆ ತರ ಕ್ಷೇತ್ರ ಇದೆಲ್ಲ, ಅಲ್ಲೇ ಮಾಡ್ಬೇಕಾಗಿತ್ತು. ಸಬ್ಜೆಕ್ಟ್ ಆ ತರ ಇರೋದ್ರಿಂದ ಇಲ್ಲೇ ಸುತ್ತಮುತ್ತನೇ ಮಾಡಿದ್ದೇವೆ. ಎಸ್, ಈ ಒಂದು ಚಿತ್ರ ಅಂದ ತಕ್ಷಣ, ಇವಾಗ ಹೀರೋ ಅಂದ ತಕ್ಷಣ ಹೀರೋಯಿನ್ ಇರಲೇಬೇಕು. ನಾವು ಹೀರೋಯಿನ್ ಬಗ್ಗೆ ಇನ್ನೂ ಕೂಡ ಮಾತಾಡಿಲ್ಲ. ಪಡ್ಡೆ ಹುಡುಗರು ಅಂದ ತಕ್ಷಣ ಅವರು ಥಿಂಕ್ ಮಾಡೋದು ಹುಡುಗಿರು ಅಂದ್ರೆ ಹೀರೋಯಿನ್ ಇದ್ದಾಳ ಇಲ್ವಾ ಅಂತ. ಎಸ್, ಹೀರೋಯಿನ್ ಬಗ್ಗೆ ಹೇಳ್ಬೇಕಾದ್ರೆ ಯಾರೀ ಹೀರೋಯಿನ್? ಹೇಗೆ? ಹೀರೋಯಿನ್ ಚರಿಷ್ಮಾ ಅಂತ, ಅನುಷಸ್ನ ವಿದ್ಯಾರ್ಥಿನಿ ಅವರು ಆವಾಗ ಮಾಡ್ತಾ ಇರೋಗಲ್ಲ. ಅದು ಭವ್ಯ ಮೇಡಮ್ ಅಂತ ಒಬ್ರು ಇದ್ದಾರೆ, ಅನುಷಸ್ ಕಾಲೇಜ್ ಅವರು ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದು. ಚೆನ್ನಾಗಿ ಮಾಡಿದ್ದಾರೆ ಹುಡುಗಿ, ಫಸ್ಟ್ ಟೈಮ್ ಅವರು ಸಹ ಫಸ್ಟ್ ಟೈಮ್ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಮೂವಿ ಅಂತ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು. ಹಾಡುಗಳಲ್ಲಾಗಲಿ ಸಂಭಾಷಣೆಗಳಲ್ಲಿ ತುಂಬ ಬೋಲ್ಡ್ ಆಗಿ ಇದು ಮಾಡಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಏನಂತ ಹೇಳಿದರೆ, ಫಸ್ಟ್ ಈ ನಮ್ಮ ಮೂವರ ಮೇಲೆ ನಾನು ಬಿಡಲಿಲ್ಲ ಅವರಿಗೆ, ಆದರೆ ಅವರು ನನ್ನನ್ನು ಬಿಡೋದಿಲ್ಲ. ಮೂವರ ಮೇಲೆ ಫೋಕಸ್ ಮಾಡಿದ್ದಾರೆ. ಸ್ವಲ್ಪ ಸಮಯ ಆದಮೇಲೆ ಅವರನ್ನು ತರ್ತಾರೆ. ಅವರ ಯೋಜನೆ ಹಾಗಿದೆ, ಎಲ್ಲರೂ ಒಮ್ಮೆಲೆ ಎಲ್ಲರನ್ನು ಇದು ಫೋಕಸ್ ಮಾಡೋದು ಬೇಡ, ಒನ್ ಬೈ ಒನ್ ತರೋಣ ಅಂತೇಳಿ. ಕಾಮಿಡಿ ಅವರನ್ನು ಯಾರನ್ನು ತರಲಿಲ್ಲ ಇನ್ನೂ ಕೂಡ. ಫಸ್ಟ್ ನಮ್ಮ ಮೂವರ ಮೇಲೆ ಅವರು ಫೋಕಸ್ ಇಟ್ಟಿದ್ದಾರೆ. ಒಂದೊಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡುವ ಬರುತ್ತೆ. ಸರ್, ನೀವು ಕೂಡ ಈ ಚಿತ್ರದಲ್ಲಿ ಒಂದು ಖಡಕ್ ವಿಲನ್ ಹೇಳ್ದೆ ಅಂತ ಒಂದು ಪಾತ್ರ ಮಾಡಿದ್ರ. ನೆಕ್ಸ್ಟ್ ಇದೀಗ ಮೂವಿಗೆ ಏನಾದ್ರು ಆಫರ್ ಇದೆಯಾ? ಹೇಗೆ, ಯಾವ ರೀತಿ ಬಂದಿದೆ? ನಾವು ಮಾಡಲಿಲ್ಲ, ಬಂದಿದೆ. ಲಾಸ್ಟ್ ವೀಕ್ ಒಂದು ಇತ್ತು, ಮಾಡಲಿಲ್ಲ. ಇದು ಬಂದ ಮೇಲೆ ನೋಡೋಣ ಹೇಗೆ ಅಂತೇಳಿ. ಹೇಗೆ ನನ್ನನ್ನು ರಿಸೀವ್ ಮಾಡ್ತಾರೆ ಜನ, ನಂಬಿಕೆ ಇದೆ ರಿಸೀವ್ ಮಾಡ್ತಾರೆ. ಅಂದರೆ ವರ್ಕ್ ನಡೀತಾ ಇರುವಾಗ ನೋಡಿದವರು, ನನ್ನೊಂದು ಫಸ್ಟ್ ಸೀನ್ ಇದೆ, ಅದಕ್ಕೆ ತುಂಬ ಸಮಯವನ್ನು ತಗೊಂಡಿದ್ದಾರೆ ಇವರು, ತುಂಬ ಸಮಯ ತಗೊಂಡಿದ್ದಾರೆ. ಮತ್ತು ಆ ಥರ ಲೈಟಿಂಗ್ ಮಾಡಿದ್ದಾರೆ, ಆ ಥರ ಲೊಕೇಶನ್ ಮಾಡಿದ್ದಾರೆ. ಅದು ಸುಮಾರು ಒಂದು ನನ್ನ ಅಂದಾಜಲ್ಲಿ ಬಹುಶಃ ಒಂದು 5-6 ಸಲ ಪೋಸ್ಟ್ಪೋನ್ ಆಗಿತ್ತು ಪರ್ಟಿಕ್ಯುಲರ್ ಆ ಸೀನ್. ಯಾಕೆ ಹೇಳಿದರೆ ಇವರಿಗೆ ಬೇಕಾದಾಗೆ ಲೈಟಿಂಗ್ ಇವರು ಹೋದ ಏರಿಯಾದಲ್ಲಿ ಸಿಕ್ಕಲಿಲ್ಲ ಇವರಿಗೆ. ಲೈಟಿಂಗ್ ಹೇಳಿದರೆ ಆ ಲೈಟಿಂಗಿಗೆ ಕತ್ತಲು ಬೇಕಿತ್ತು, ಎಲ್ಲಿ ಕೂಡ ಒಂದು ಬೆಳಕಿನ ಇದೇ ಇರಬಾರ್ದಿತ್ತು. ಆ ಥರದ್ದು ಹುಡುಕಿ ಮತ್ತು ಫೈನಲ್ ಒನ್ ಡೇ ಆಯ್ತದು. ಬಹುಶಃ ಒಂದು ಕಾಲ್ ಶೀಟ್, ನನ್ನ ಒಂದು ಸೀನಿಗೆ 2 ಕಾಲ್ ಶೀಟ್ ಆಗಿದೆ. 2 ಕಾಲ್ ಶೀಟ್ ಆ ಒಂದು ಸೀನಿಗೆ ಆಗಿದೆ, ನಮ್ಮದು ಇಂಟ್ರೊಡಕ್ಷನ್ ಸೀನಿಗೆ. ಆ ಸೀನನ್ನು ತುಂಬ ಜನ ನೋಡಿದವರು ಖುಷಿ ಪಟ್ಟಿದ್ದಾರೆ. ಇದೊಂದು ಸೀನ್ ಸಾಕು ಸಿನಿಮಾಕ್ಕೆ ಅಂತ ಹೇಳುವಂಥ ಒಂದು ಪ್ರತಿಕ್ರಿಯೆ ಬಂದಿದೆ. ಚೆನ್ನಾಗಿ ಬಂದಿದೆ ಸೀನ್, ಸಂಭಾಷಣೆಗಳು ಚೆನ್ನಾಗಿತ್ತು ಅದರದ್ದು. ನೋಡೋಣ. ಸರ್, ಈ ಚಿತ್ರಕ್ಕೆ ಜನರಿಂದ ಯಾವ ರೀತಿ ಒಂದು ಸಹಕಾರನ ನೀವು ನಿರೀಕ್ಷೆ ಮಾಡ್ತೀರಾ? ಎಲ್ಲ ಸಿನಿಮಾಕ್ಕೆ ಕೊಡೋ ಥರನೇ ಪ್ರೀತಿ ಕೊಡಿ, ಹಾಗೆ ಅದ್ರ ಸ್ವಲ್ಪ ಜಾಸ್ತಿ ಕೊಡಿ ಅಂತ ಕೇಳ್ತೀವಿ. ಯಾಕಂದ್ರೆ ಎಲ್ಲರೂ ನೋಡಿ ಅಂತ ಹೇಳಿ. ಈಗ ನಮ್ಮ ಎಷ್ಟು ಪಾಪ್ಯುಲೇಷನ್ ಇದೆ ಅಷ್ಟು ಜನ ನೋಡ್ತಾ ಇಲ್ಲ, ಅದು ಇಲ್ಲಿ ಒಂದು ಚಾನ್ಸಸ್ ಇದೆ. ಏನಂತ ಹೇಳಿದರೆ, ಇಬ್ಬರಿಗೂ ಅವ್ರದ್ದೇ ಒಂದು ಅಭಿಮಾನಿ ವರ್ಗ ಇದೆ. ಈಗ ಎದ್ದಣ್ಣನಿಗೆ ಅವರು ಸೋಷಿಯಲ್ ವರ್ಕ್, ಇಬ್ಬರು ಕೂಡ ಅವರು ಸೋಷಿಯಲ್ ವರ್ಕಲ್ಲಿ ಮುಂದೆ ಇದ್ದಾರೆ. ಅವರದ್ದೇ ಆದ ಸಂಘಟನೆಗಳಿವೆ. ಈಗ ಅವರ ಸಂಘಟನೆಯಲ್ಲಿ 1,000 ಜನ ಇದ್ದಾರೆ. ಬೇರೆ ಬೇರೆ ಊರುಗಳಲ್ಲಿ ಸಂಘಟನೆ ಇದೆ. ಬಿರುವೇರು ಕುಡ್ಲ ಸಂಘಟನೆಯಲ್ಲಿ ಎದ್ದಣ್ಣಂದು ಬರ್ಕೆ ಫ್ರೆಂಡ್ಸ್ ಇದರಲ್ಲಿ ಅವ್ರದ್ದು ಒಂದಷ್ಟು ಅಭಿಮಾನಿಗಳಿದ್ದಾರೆ. ನಮಗೆ ಆಶ್ಚರ್ಯ ಆಗ್ತದೆ, ಅಂದರೆ ಬೇರೆ ಬೇರೆ ಊರುಗಳಲ್ಲಿ ಅವರ ಬಗ್ಗೆ ನಮ್ಮ ಹತ್ರ ಕೇಳ್ತಾರೆ ಫೋನ್ ಮಾಡಿಕೊಂಡು. ನಾನು ಮೊನ್ನೆ ದುಬೈಗೆ ಒಂದು ಸಮ್ಮೇಳನಕ್ಕೆ ಹೋಗಿದ್ದೆ, ಆವಾಗ ಅಲ್ಲಿ ಕೇಳ್ತಾರೆ, ಅವರ ಫ್ಯಾನ್ಸ್ ಕೇಳ್ತಾರೆ, ಇವರ ಫ್ಯಾನ್ಸ್ ಕೂಡ ಕೇಳ್ತಾರೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ನನಗೆ ಫ್ಯಾನ್ಸ್ ಇಲ್ಲ, ಅವರಿಗೆ ಇರೋದು ಫ್ಯಾನ್ಸ್ ಜಾಸ್ತಿ. ನನಗೆ ಒಂದು ಧೈರ್ಯ ಏನಂದರೆ, ಅವರ ಫ್ಯಾನ್ಸ್ ಬಂದರೆ ನಾವು ಗೆದ್ದಾಗೆ, ಅವರಿಬ್ಬರದ್ದು ಫ್ಯಾನ್ಸ್ ಬಂದರೆ ನಾವು ಗೆದ್ದಾಗೆ. ಅಂದರೆ ಈ ಮೂಲಕ ಒಂದು ಏನಾಗ್ಬೋದು ಅಂತ ಹೇಳಿದರೆ, ಎಷ್ಟೋ ಜನ ಇದ್ದಾರೆ, ಏನು ಗೊತ್ತುಂಟ, ತುಳು ಮಾತಾಡ್ತಾರೆ, ತುಳು ಸಿನಿಮಾವನ್ನು ನೋಡೋದೇ ಯಂಗ್ಸ್ಟರ್ಸ್ ಅವರು ಇದ್ದಾರೆ, ತುಂಬ ಜನ ಇದ್ದಾರೆ, ಇನ್ನೂ ಇದ್ದಾರೆ. ಸರ್ವೆ ಮಾಡಿದರೆ ಅವರು ನೋಡ್ಬೋದು, ಥಿಯೇಟ್ರಿಗೆ ಬರ್ಬೋದು ಹೇಳುವಂಥ ಒಂದು ಇದಿದೆ. ಹೌದು, ಅವರಿಗೋಸ್ಕರ ಕೂಡ ಬರ್ತಾರೆ. ಮತ್ತೆ ಅವರಿಗೆ ಅವರ ಸಮಾಜ ಸೇವೆ ಮಾಡೋದ್ರಿಂದ ಈಗ ಅವ್ರದ್ದು ಲೇಡೀಸ್ ವಿಂಗ್ ಇದೆ ಆ ಸಂಘಟನೆಯಲ್ಲಿ, ಅವ್ರದ್ದು ಸಪೋರ್ಟ್ ಸಿಗ್ಬೋದು. ಹಾಗೆ ಇವರದ್ದು ಹುಲಿ ವೇಷದ್ದು ಒಂದು ಅಭಿಮಾನಿಗಳಿದ್ದಾರೆ, ಅದು ಸಿಗ್ಬೋದು. ಆದ ಕಾರಣ ಒಂದು ಟೋಟಲ್ ಒಂದು ಹೊಸ ಟ್ರೆಂಡ್ ಸೃಷ್ಟಿ ಆಗ್ಬೋದು, ಒಂದು ಹೊಸ ಪ್ರೇಕ್ಷಕ ವರ್ಗ ಸಿಗ್ಬೋದು. ಹಾಗೆ ಇವರೊಂದು ಹೊಸ ಮಾರುಕಟ್ಟೆಯನ್ನು ಕೊಡ್ತಾ ಇದ್ದಾರೆ, ಒಂದು ಹೊಸತನ ಬರ್ಬೋದು. ಅದು ನೋಡೋಣ. ಆ ಥರ ಮಾಡೋದ್ರಿಂದ ಎಲ್ಲ ಜನ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ, ಇಲ್ಲಿನವ್ರು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅಲ್ಲಿನವ್ರು ಆಟೋಮೆಟಿಕ್ ಸಪೋರ್ಟ್ ಮಾಡ್ತಾರೆ. ಎಲ್ಲರ ಜನರದು ಬೇಕು, ಮೀಡಿಯಾದು ಬೇಕು. ತುಳು ನಿರ್ಮಾಪಕರು ಇದಾರಲ್ಲ, ಈಗ ನನ್ನನ್ನು ಬಿಟ್ಟು, ನಮ್ಮ ಸಿನಿಮಾ ಕಟ್ಟಪ್ಪದ ಸಿನಿಮಾ ಬಿಟ್ಟು ಮಾತಾಡೋದಾದ್ರೆ ಬೇರೆ ಎಲ್ಲ ನಿರ್ಮಾಪಕರು ಗ್ರೇಟ್ ಅಂತ ಹೇಳ್ತೀವಿ. ಯಾಕಂದ್ರೆ ಇಷ್ಟೇ ಚಿಕ್ಕ ಮಾರ್ಕೆಟ್ ಅಲ್ಲಿ ಅಷ್ಟು ಸಿನಿಮಾ ಬಜೆಟ್ ಹಾಕಿ ಸಿನಿಮಾ ನೋಡ್ತಾರೆ. ಆದ್ರೆ ಸಿನಿಮಾ ನೋಡೋ ಪ್ರೇಕ್ಷಕ ಏನಂತ ಹೇಳಿದ್ರೆ ಹೀಗೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವರು ಒಂದಿಷ್ಟು ಚಿಕ್ಕ ಮಾರ್ಕೆಟಿಗೆ ಇಷ್ಟೊಂದು ಬಜೆಟ್ ಹಾಕೊಂಡು ಅವರು ಇದು ತರೋಕ್ಕಾಗಲ್ಲ, ಏನು ಜಿಮ್ಮಿ ಜಿಪ್ ತರೋಕ್ಕಾಗಲ್ಲ, ಅಥವಾ ಇದು ಏನು
ಬೇರೆ ದೊಡ್ಡ ಒಂದು ಕ್ಯಾಮ್ರಾ ತಂದು ಶೂಟ್ ಮಾಡಕ್ಕಾಗಲ್ಲ. ಇವರೆಲ್ಲ ಬೇರೆ ನೋಡಿರ್ತಾರೆ, ತಮಿಳು, ತೆಲುಗು, ಕನ್ನಡದು ಅಥವಾ ಹಿಂದಿ ಎಲ್ಲ ನೋಡಿರ್ತಾರೆ. ಆ ಮಾರ್ಕೆಟ್ ಎಷ್ಟು ದೊಡ್ಡದಿದೆ, ಅದಕ್ಕೆ ಎಷ್ಟು ಬಜೆಟ್ ಖರ್ಚು ಮಾಡಿ ಸಿನಿಮಾ ಮಾಡ್ತಾರೆ, ಅದನ್ನು ಇದನ್ನು ಒಟ್ಟಿಗೆ ಟ್ಯಾಲಿ ಮಾಡಬೇಡಿ. ತುಳು ಸಿನಿಮಾನು ಮತ್ತೆ ಬೇರೆ ಭಾಷೆ ಸಿನಿಮಾನು ಒಟ್ಟಿಗೆ ಟ್ಯಾಲಿ ಮಾಡಬೇಡಿ. ಇಲ್ಲಿ ಕಷ್ಟಪಟ್ಟು ಅಂತ ಹೇಳಿದ್ರೆ ಕಷ್ಟಪಟ್ಟು ಇಷ್ಟೇ ಮಾರ್ಕೆಟ್ ಅಲ್ಲಿ ಇಷ್ಟರಲ್ಲಿ ಮಾಡ್ತಾ ಇದ್ದಾರೆ, ಅದು ಗ್ರೇಟ್. ಆಕ್ಚುಲಿ ಅದಕ್ಕೆ ಸಪೋರ್ಟ್ ಮಾಡ್ಬೇಕು. ಫಸ್ಟ್ ಅವರು ಈ ಮಾಡ್ತಾ ಇದ್ದಾನೆ ಒಬ್ಬ ನಿರ್ಮಾಪಕ, ಇಷ್ಟು ಈ ಚಿಕ್ಕ ಮಾರ್ಕೆಟ್ ಅಲ್ಲಿ ಸಿನಿಮಾ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಆ ಸಿನಿಮಾ ನೋಡ್ಬೇಕು ಹೊರತು ಅವನು ಇದ್ರಲ್ಲಿ ಕನ್ನಡನೇ ಚೆನ್ನಾಗಿದೆ ಅಥವಾ ತೆಲುಗು ಚೆನ್ನಾಗಿದೆ, ತಮಿಳು ಚೆನ್ನಾಗಿದೆ, ಆ ತರ ಫೈಟ್ ಮಾಡ್ತಾರೆ, ಈ ತರ ಫೈಟ್ ಮಾಡ್ತಾರೆ. ಅಲ್ಲಿ ಬಜೆಟ್ ಇದೆ, ಒಂದು ಫೈಟಿಗೆ ಅಲ್ಲಿ ಏನಿದೆ 40-45 ಲಕ್ಷ ಖರ್ಚಾಗುತ್ತೆ ಒಂದು ಫೈಟಿಗೆ. ಆ ಮಟ್ಟಕ್ಕೆ ಮಾಡ್ತಾರೆ. ಈಗ ಮೊನ್ನೆ ಚಿರಂಜೀವಿ ಮಗನ ಒಂದು ಫಿಲ್ಮ್ ಬಂದ್ರೆ ಅದೊಂದು ಫೈಟಿಗೆ 62 ಲಕ್ಷ ರೂಪಾಯಿ ಖರ್ಚಾಗಿದೆ. ಆದ್ರೆ ಇಲ್ಲಿ ಸಿನಿಮಾ ಮಾಡ್ತಾರೆ ಅಂದ್ರೆ ಅಲ್ಲಿಗೂ ಇಲ್ಲಿಗೂ ಹೋಲ್ಸಕ್ಕಾಗಲ್ಲ. ಇದು ಚಿಕ್ಕ ಮಾರ್ಕೆಟ್. ಅವ್ರೇನಾದ್ರೆ ಅದೇ ತರ ಮಾರ್ಕೆಟ್ ನಮ್ಗೆ ಇಲ್ಲಿದ್ರೆ ಅವ್ರ ತರ ನಮ್ಗೆ ಸಿಕ್ಕಿದ್ರೆ ನಾವು ಅದಕ್ಕಿಂತ ಡಬಲ್ ಸಿನಿಮಾ ಮಾಡ್ತೇವೆ, ಸ್ಟ್ಯಾಂಡರ್ಡ್ ಆಗಿ ಇನ್ನೂ ಮಾಡ್ತಾ ಇದ್ವಿ. ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಇರುವಂತ ಟ್ಯಾಲೆಂಟ್ ಇದಲ್ವಾ, ಬೇರೆ ಎಲ್ಲಿರಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬೇರೆ ಬೇರೆ ಎಲ್ಲ ಮಿಂಚ್ತಾ ಇರೋದು ನಮ್ ದಕ್ಷಿಣ ಕನ್ನಡದ ಟ್ಯಾಲೆಂಟ್ಗಳೇ. ಇಲ್ಲಿ ಟ್ಯಾಲೆಂಟ್ ಇದೆ, ಮಾರ್ಕೆಟ್ ಚಿಕ್ಕದಿದೆ. ದಯವಿಟ್ಟು ಮನೇಲಿ ಕೂತವರು ಸಿನಿಮಾ ಒಂದ್ಸತಿ ಬಂದು ನೋಡಿ. ಬೇರೆಯವ್ರು ಹೇಳ್ತಾರೆ ಅದು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಏನಾಗಿದೆ ಅಂದ್ರೆ ಚಿಕ್ಕದು ಏರಿಯಾ ಚಿಕ್ಕದ್ರಿಂದ ಒಬ್ಬ ಹೇಳಿದ್ದು ಇನ್ನು 10 ಜನರಿಗೆ ಗೊತ್ತಾಗ್ಬಿಡುತ್ತೆ. ಅವ್ನು ಚೆನ್ನಾಗಿಲ್ಲ ಅನ್ನೋದು, ಪಿಕ್ಚರ್ ಚೆನ್ನಾಗಿಲ್ಲ ಅಂತ ಹೇಳೋದಿಲ್ಲ. ಆ ಪಿಕ್ಚರ್ ಯಾರು ಅವನಿಗೆ ಆಗದಿರೋ ಒಬ್ಬ ಇರ್ತಾನೆ, ಅದಕ್ಕೆ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ, ಅವ್ನ್ ಮೆಸೇಜ್ ಆಗ್ತಾನೆ, ಇನ್ನೊಂದು ಮಾಡ್ತಾನೆ. ಅಂದ್ರೆ ಅವನಿಗೆ ಆ ಸಿನಿಮಾದಲ್ಲಿ ಯಾರು ಆಗಲ್ಲ, ಅದಕ್ಕೋಸ್ಕರ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ. ಆದ್ರೆ ಸಿನಿಮಾ ಚೆನ್ನಾಗಿಲ್ಲ ಅಂತಲ್ಲ, ಹೊಟ್ಟೆ ಕಿಚ್ಚಿಗೆ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ. ಬಟ್ ಅದನ್ನೇ ನೋಡ್ಕೊಂಡು ಜನ ಓ ಚೆನ್ನಾಗಿಲ್ವನೋ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ಇದು ಈ ತರದ ಟ್ರೆಂಡ್ ಇಲ್ಲಿ ಇದೆ. ಅದು ಅದಕ್ಕೆ ಯಾರೋ ನಾವು ಕಿವಿ ಕೊಡಬಾರ್ದು. ಪಿಕ್ಚರ್ ಚೆನ್ನಾಗಿ ಒಂದ್ಸತಿ ಬಂದು ನೋಡಿ ಒಂದು ಸತಿ. ಯಾಕಂದ್ರೆ ಈಗ ಸಿಂಗಲ್ ಥಿಯೇಟರ್ ಅಲ್ಲಿ 70 ರೂಪಾಯಿ, 70-80 ರೂಪಾಯಿ, ಮಲ್ಟಿಪ್ಲೆಕ್ಸ್ ಗೆ 110-120 ರೂಪಾಯಿ ಎಲ್ಲೋ ಖರ್ಚು ಮಾಡ್ತೀರಾ, 110 ರೂಪಾಯಿ 120 ರೂಪಾಯಿ ಎಲ್ಲೋ ಖರ್ಚು ಮಾಡ್ತೀರಾ. ಅದೇ ಇಲ್ಲಿ ಸಿನಿಮಾ ನೋಡಿ, ಸಿನಿಮಾ ಹೆಣ್ಸ್ಕೊಳ್ಳು, ಸಿನಿಮಾ ನೋಡಿದ ತಕ್ಷಣ ಅವ್ರ ಜೋಬಿಗೆ ದುಡ್ಡು ಬರುತ್ತೆ ಹೊರತು ನಮಗೇನ್ ಲಾಭ ಅಂತ ಹೇಳ್ತಾರೆ. ಬಟ್ ಅದರಿಂದ ತುಳು ಚಿತ್ರರಂಗ ಅನ್ನೋದು, ತುಳುನಾಡು ಅನ್ನೋದು ಭಾಷೆ ಸಿನಿಮಾ ಅನ್ನೋದು ಬೇರೆ ಹೊರಗಡೆ ಎಲ್ಲ ಪ್ರಚಾರ ಆಗುತ್ತೆ. ಇಲ್ಲಿ ಎಷ್ಟು ಸಕ್ಸಸ್ ಆಗಿದೆ, ಎಷ್ಟು ಫ್ಲಾಪ್ ಆಗಿದೆ ಅಂತ ಜನರಿಗೆ ಗೊತ್ತಿಲ್ಲ. ಅಲ್ಲಿನ ಪ್ರೊಡ್ಯೂಸರ್ಸ್ಗೆ ತುಳು ಇಂಡಸ್ಟ್ರಿ ಭಯಂಕರ ಸ್ಟ್ಯಾಂಡರ್ಡ್ ಆಗಿದೆಯಲ್ಲ ಈಗ ಅಂತಾರೆ ನಮ್ಮ ಹತ್ರ. ನಾನು ಕನ್ನಡ ವರ್ಕರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ರಿಂದ ನನ್ನ ಹತ್ರ ಹೇಳ್ತಾರೆ, ನಿಮ್ ಇಂಡಸ್ಟ್ರಿ ಭಯಂಕರ ಸ್ಟ್ರಾಂಗ್ ಆಗಿದೆಲ್ಲ ಇವಾಗ ಅಂತ ಹೇಳ್ತಾರೆ. ಅಂದ್ರೆ ಅದು ಇವರು ಇನ್ನು ಮಾಡ್ಕೊಟ್ರೆ, ಈಗ ಕೆಲವೆಲ್ಲ ಪಿಕ್ಚರ್ 100 days 200 days ಆತರ ಎಲ್ಲ ಸಕ್ಸಸ್ಫುಲ್ ಓಡಿದೆ ಅಲ್ಲಿ, ಅದಲ್ಲಿ ತುಂಬಾ ಟಾಕ್ ಆಗಿದೆ. ಅದಕ್ಕೆ ಮನೇಲಿ ಕೂತವರು ಸಹ ನಮ್ಮ ಕಟ್ಪಾಡಿ ಕಟ್ಟಪ್ಪ ಅಲ್ಲ, ಬೇರೆ ಸಿನಿಮಾನು ನೋಡ್ಬೇಕು. ಯಾಕಂದ್ರೆ ಇಂಡಸ್ಟ್ರಿ ಬೆಳೆಸೋ ಜವಾಬ್ದಾರಿ ಅವ್ರಿಗೆ ಇರುತ್ತೆ. ಒರೇದ್ರ ಅಸಲ್ ಆ ಮಟ್ಟದಲ್ಲಿ ಹಿಟ್ ಆಗಿದೆ ಅಂತ ಹೇಳಿದ್ರೆ ಅದು ಇಲ್ಲಿನ ಜನರಿಂದನೇ ಆಗಿದೆ. ಅದೇ ಜನ ಹೊರಗಡೆ ಬರ್ಬೇಕಂತ ಕೇಳ್ಕೊಳ್ತೀವಿ ಪ್ರತಿ ಟೈಮು. ಅಂದ್ರೆ ಅವ್ರಿಗೆ ಹೇಳ್ಬೋದು, ಏನು ತಿಂಗಳಿಗೆ 3-4 ಸಿನಿಮಾ ಬರುತ್ತೆ, ಹೇಗ್ ನೋಡೋದು ಅಂತ ಅನ್ಕೊಳ್ಬಹುದು. ಕನ್ನಡ ಅಷ್ಟೇ ಬರುತ್ತೆ, ತಮಿಳು ತೆಲುಗು ಅಷ್ಟೇ ಬರುತ್ತೆ. ಕನ್ನಡ 300 ಚಿಲ್ಲರೆ ಸಿನಿಮಾ ರಿಲೀಸ್ ಆಗಿದೆ ಈ ವರ್ಷ, ಅಷ್ಟೇ ಬರುತ್ತೆ. ಯಾವಾಗ ಸಿನಿಮಾ ಜಾಸ್ತಿ ಆಗುತ್ತೋ ಇಂಡಸ್ಟ್ರಿ ಬೆಳೀತದೆ ಅಂತ ಅರ್ಥ. ಇಂಡಸ್ಟ್ರಿ ಬೆಳೆದ್ರ ಮೇಲೆ ಪರ್ಮನೆಂಟ್ ಇಂಡಸ್ಟ್ರಿ ಆಗುತ್ತೆ. ಇದು ಒಂದು ಇಂಡಸ್ಟ್ರಿ ಬೆಳೀತಂದ್ರೆ ಬೇರೆ ಉದ್ಯೋಗ ಎಲ್ಲ ಸ್ಟಾರ್ಟ್ ಆಗುತ್ತೆ. ಈಗ ಬರೀ ಸಿನಿಮಾ ಮಾಡಿದ ತಕ್ಷಣ ಕ್ಯಾಮ್ರಾ ಇಟ್ಟು ಏನು ಮಾಡಲ್ಲ, ಅದಕ್ಕೆ ಬೇಕಾಗಿರೋದು ಬಟ್ಟೆ ತಗೊಳ್ಳೋದು, ಬಟ್ಟೆ ಇಲ್ಲೇ ತಗೊಳ್ತಾರೆ, ಬಟ್ಟೆದು ಬಿಸ್ನೆಸ್ ಆಗುತ್ತೆ. ಫುಡ್ ವರ್ಕರ್ಸ್ ಫುಡ್ ಬಿಸ್ನೆಸ್ ಆಗುತ್ತೆ, ಗಾಡಿ ಪೆಟ್ರೋಲ್ ಎಲ್ಲದಕ್ಕೂ ಬಿಸ್ನೆಸ್ ಆಗುತ್ತೆ. ಒಂದು ಚಿತ್ರರಂಗ ಒಂದು ಸಿನಿಮಾ ಹಿಟ್ ಆಯ್ತು ಅಂದ್ರೆ ಎಷ್ಟೊಂದು ಬಿಸ್ನೆಸ್ ಗೆ ಲಿಂಕ್ ಆಗುತ್ತೆ. ಒಂದು ಗುಂಡು ಸೂಜಿ ಪಿನ್ ಇದೆಲ್ಲ ಅದಕ್ಕೂ ಒಂದು ವ್ಯಾಪಾರ ಆಗುತ್ತೆ. ಅದು ಚಿತ್ರರಂಗ. ಇದರಿಂದ ಎಲ್ಲರಿಗೂ ಒಂದೊಂದಕ್ಕೆ ಲಿಂಕ್ ಆಗುತ್ತೆ. ಯಾವ್ದೋ ಊರಿಂದ ಬಂದು ಇಲ್ಲಿ ಸಿನಿಮಾ ನೋಡ್ತಾರೆ, ಬಸ್ನವರಿಗೂ ಹೆಲ್ಪ್ ಆಗುತ್ತೆ, ಏನೋ ಟಿಕೆಟ್ ಆಗುತ್ತೆ, ಇಲ್ಲಿ ಬಂದು ಊಟ ಮಾಡ್ತಾರೆ ಹೋಟ್ಲಲ್ಲಿ, ಅದು ಇದಾಗುತ್ತೆ. ಅಂದ್ರೆ ಒಂದಕ್ಕೊಂದು ಲಿಂಕ್ ಇದು. ಒಂದ್ ಅಂಗಡಿ ಓಪನ್ ಮಾಡಿದ್ರೆ ಅಲ್ಲಿನವರು ಸುತ್ತಮುತ್ತರು ಬರ್ಬೋದು. ಅದ್ರ ಸಿನಿಮಾ ರಿಲೀಸ್ ಆಯ್ತಂದ್ರೆ ಎಲ್ಲ ಡಿಸ್ಟಿಕ್ನವ್ರಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಅಸಲು ಮತ್ತೆ ಬೇರೆ ಎಲ್ಲ ಸಿನಿಮಾಕ್ಕೆ ಹೆಂಗೆ ಹಿಟ್ಟು ಕೊಟ್ಟುವಾಗ ಜನ ಹೊರಗಡೆ ಬಂದಿದ್ರಿ, ಅದೇ ತರ ಒಂದ್ ಸ್ವಲ್ಪ ಇನ್ನೊಂದ್ 2 ವರ್ಷ ನಮ್ಗೆ ಸಪೋರ್ಟ್ ಮಾಡಿ, ಆಟೋಮೆಟಿಕ್ ಆಗಿ ಒಳ್ಳೊಳ್ಳೆ ಚಿತ್ರ ಬರುತ್ತೆ, ಒಳ್ಳೊಳ್ಳೆ ಟೆಕ್ನಿಷಿಯನ್ ಹುಟ್ಕೊಳ್ತಾರೆ. ಈಗ ನೋಡಿ, ಹಳೆ ಡೈರೆಕ್ಟರ್ಗಿಂತ ಅಂದ್ರೆ ಮೊದಲು ಮಾಡ್ತಿರೋ ಡೈರೆಕ್ಟರ್ ಅಥವಾ ಕ್ಯಾಮ್ರಾಮನ್ ಅದೆಲ್ಲ ಚೇಂಜ್ ಆಗಿದೆ ಇವಾಗ. ಈಗ ಹೊಸಬ್ರು ಬರ್ತಾ ಇದ್ದಾರೆ. ಹಾಗೆ ಹೊಸಬ್ರು ಬರೋಕೆ ಅವಕಾಶ ಆಗುತ್ತೆ. ಮನೇಲಿದ್ದವರು ಹೊರಗಡೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಂಡು. ಸರ್, ಈಗ ಈ ಒಂದು ಚಿತ್ರದಲ್ಲಿ ಸ್ಟಾರ್ ಟೈಟಲ್ ಕೊಟ್ಟಿದ್ದೀರಾ ಹೀರೋಗಳಿಗೆ, ಅಂದ್ರೆ ಈ ಕಲಾವಿದರಿಗೆ 3 ನಾವು ಟೀಸರ್ ನೋಡ್ಬೇಕಾದ್ರೆ ಡೈನಾಮಿಕ್ ಸ್ಟಾರ್ ವಿಜಯ್ ಕುಮಾರ್ ಕೋಡಿಯಲ್ಬೈಲ್ ಸರ್, ಯಂಗ್ ಟೈಗರ್ ಬಿರ್ವಿರ್ ಕುಡ್ಲಾ ಉದಯ್ ಪೂಜಾರಿ, ಹಾಗೆ ಯಜ್ಞೇಶ್ವರ್ ಬರ್ಕೆ ಅವ್ರಿಗೆ ತುಳುನಾಡ ರೆಬಲ್ ಸ್ಟಾರ್ ಅಂತ ಕೊಟ್ಟಿದ್ದೀರಾ. ಹೇಗೆ ಇದಕ್ಕೆಲ್ಲ ಕಾರಣ ಏನು? ಅಷ್ಟು ಚೆನ್ನಾಗಿ ಬಂದಿದ್ಯಾ ಅವರ ಒಂದು ಪಾತ್ರಗಳು? ಹೇಗೆ ಎಲ್ಲ ಟೈಟ್ಲ್ ಕೊಡೋದು, ಸಿನಿಮಾದಲ್ಲೇ ಟೈಟ್ಲ್ ಕೊಡೋದು ಸಿನಿಮಾದ ನಿರ್ಮಾಪಕನೇ ಕೊಡೋದು. ಈಗ ತಮಿಳಲ್ಲಾಗ್ಲಿ ಅಥವಾ ಕನ್ನಡದಲ್ಲೇ ಆಗ್ಲಿ ಎಲ್ಲ ಕೊಟ್ಟಿದ್ದು ಆ ಸಿನಿಮಾದ ಪ್ರೊಡ್ಯೂಸರ್ಸ್ ಟೈಟ್ಲ್ ಕೊಡೋದು. ಆ ಟೈಟ್ಲ್ ಅಲ್ಲಿಂದ ಮುಂದೆ ಹೋಗುತ್ತೆ. ಇದು ನಾವು ಕೊಡೋದು ಬೇರೆಯವ್ರಿಗಾದ್ರೆ ಹಿಂಗ್ ಕೊಡ್ಬೇಕಾಗಿತ್ತು. ಒಂದು ಹೆಸರು ಟೈಟ್ಲ್ ಕೊಟ್ರೆ ಒಂಚೂರು ಸಿನಿಮಾಕ್ಕೊಂದು ಹೆಸರು, ಏನೊಂದು ಹೆಸರು ಜೊತೆ ಒಂದು ಟೈಟ್ಲ್ ಕೊಟ್ರೆ ಒಂದು ಸಿನಿಮಾಗೊಂದು ಪ್ಲಸ್ ಆಗ್ಬೋದು ಅಂತ. ಆದ್ರೆ ಇಲ್ಲಿಗ ನಾವು 3 ಜನಕ್ಕೆ ಕೊಟ್ಟಿದ್ದು ರಿಯಲ್ ಫ್ಯಾಕ್ಟ್. ನಾವೇನು ಎಕ್ಸ್ಟ್ರಾ ಸೇರ್ಸ್ಬೇಕಂತ ಡೇರಿಂಗ್ ಡೈನಾಮಿಕ್ ಸ್ಟಾರ್ ಅಂತ ಹೇಳಿದ್ರೆ ಇದು ರಿಯಲ್. ಇವ್ರ ಲೈಫಲ್ಲಿ ಹಾಗೆ ಇದ್ದಾರೆ ಇವರು. ನೀವು ಸಿನಿಮಾದಲ್ಲಿ ಒಂದೇ ಅಲ್ಲ, ಇವ್ರು ನೋಡಿ ಇವ್ರದ್ದು ನಾಟಕ
ಒಂಥರ ಡೇರಿಂಗ್ ಅಲ್ಲಿರುವಂತ ಸಬ್ಜೆಕ್ಟೇ ಕೊಟ್ಟಿರೋದು, ಡೈನಾಮಿಕ್ ಆಗಿದ್ದಾರೆ ಅಂದ್ರೆ ಆತರ ಅದನ್ನ ತೆಗ್ದು ಇಲ್ಲಿ ಕೊಟ್ಟಿದ್ದ ಹೆಸರು. ಇಲ್ಲಿ ಆ ಕ್ಯಾರೆಕ್ಟರ್ ಅದೇ ತರ ಇದೆ. ತುಳುನಾಡ ರೆಬೆಲ್ ಸ್ಟಾರ್ ಅದು ನೀವು ನೋಡಿ, ಎದ್ದವ್ರನ್ನ ಒಂದು ಪೋಸ್ಟ್ ಅಲ್ಲಿ ನೋಡಿದ್ರೆ ಫೋನ್ ಮಾಡಿ ಕೇಳಿದ್ರೆ, ಅಂದ್ರೆ ಅವ್ರ ಕಡೆಯವರು ಫೋನ್ ಮಾಡಿ ಕೇಳಿದ್ರೆ ಅಂದ್ರೆ ಯಾರು ಅವರು ಅಂತ. ಸೊ ಅದಕ್ಕೆ ಅವ್ರ ಫೇಸ್ ಆತರ ಅಂದ್ರೆ ರೆಬಲ್ ಸ್ಟಾರ್ ತರ, ಅಂದ್ರೆ ಅಂಬರೀಶ್ ಅವ್ರ ತರ ಇವ್ರು ಬಿಂದಾಸ್ ಆಗಿ ಬರುವಂತ ಆತರ ವ್ಯಕ್ತಿ ಯಾರು ನಮ್ಮ. ಸೊ ಅದರಿಂದ ಅವ್ರಿಗೆ ತುಳುನಾಡ ರೆಬಲ್ ಸ್ಟಾರ್ ಅಂದ್ರೆ ರೆಬಲ್ ಸ್ಟಾರ್ ನ ಆ ಸ್ಟೈಲ್ ಅಲ್ಲಿ ಇರೋದ್ರಿಂದ ತುಳುನಾಡ ರೆಬಲ್ ಸ್ಟಾರ್ ಅಂತ ಅವ್ರಿಗೆ ಅಂದ್ಕೊಟ್ಟಿದ್ವಿ. ಅದು ರಿಯಲ್ ಫ್ಯಾಕ್ಟ್. ಅವ್ರು ಇರೋದು ಹಾಗೆ, ಅವ್ರದ್ದು ವ್ಯಕ್ತಿತ್ವನು ಅದೇ ತರ, ಮತ್ತೆ ಅದ್ರ ಒಳಗೆ ಸಿನಿಮಾ ಕ್ಯಾರೆಕ್ಟರ್ ಅದೇ ತರ ಮಾಡಿದ್ದಾರೆ. ಇನ್ನು ಬಿರೋರ್ ಕೂಡ ಯಂಗ್ ಟೈಗರ್ ಅಂತ ಹೇಳಿದ್ರೆ ಅವರು ಇನ್ನು ಹೆಂಗಾಗಿ ಅಂದ್ರೆ ಆ ತರದ ಒಂದು ಈಗ ಅವರು ಸ್ಪೀಡು ಹಾಗೆ ಇದೆ, ರಿಯಲ್ ಲೈಫ್ ಅಲ್ಲೂ ಸ್ಪೀಡು ಹಾಗೆ ಇದ್ದಾರೆ. ಒಂದು ಸಮಾಜಕ್ಕೋಸ್ಕರ ಒಳ್ಳೇದು ಮಾಡ್ಬೇಕಂತ ಆತರ ನುಗ್ತಾ ಇದಾರೆ ಅವರು, ಟೈಗರ್ ತರ ಅಂದ್ರೆ ಒಂದು ಸೋಲೋ ಇದ್ದಂಗೆ ಆತರ ಮಾಡ್ತಾರೆ. ಅದು ಅವ್ರ ರಿಯಲ್ ಟೈಟಲ್ ನ ನಾವು ಈ ಸಿನಿಮಾಗೆ ತಗೊಂಡಿವಿ, ಅಂದ್ರೆ ಶೂಟ್ ಆಗ್ತದೆ. ಒಂದು ಹೀರೋಗೆ ಏನ್ ಕೊಡ್ಬೇಕು ರಿಯಲ್ ಯಂಗ್ ಟೈಗರ್ ಅಂತ ಹೇಳಿದ್ರೆ ಅದು ಕರೆಕ್ಟ್ ಆಗಿ. ಅದು ಬಿಟ್ಟು ಬೇರೆ ಏನಾದ್ರು ರಾಕ್ ಸ್ಟಾರ್, ರಾಕಿಂಗ್ ಸ್ಟಾರ್ ಅಥವಾ ನಮ್ಮ ಬೇರೆ ಏನಾದ್ರು ಕೊಟ್ಟಿದ್ರೆ ಅದನ್ನ ಬೇರೆ ಹೇಳ್ಬೋದು, ಅಥವಾ ಚಾಲೆಂಜಿಂಗ್ ಸ್ಟಾರ್ ಆತರ ಈ ತರ ಸ್ಟಾರ್ ಕೊಟ್ಟಿದ್ರೆ. ಬಟ್ ಇದು ರಿಯಲ್, ಅವ್ರದೆಲ್ಲ ರಿಯಲ್ ಆಗಿರೋದನ್ನ, ಉದಯ್ ಪೂಜೆ ಇರೋದು ರಿಯಲ್ ಆಗಿದೆ, ಇವ್ರದ್ದು ರಿಯಲ್ ಆಗಿದೆ, ಎದ್ದಣ್ಣದು ರಿಯಲ್. ಅದಕ್ಕೋಸ್ಕರ ಆ ಟೈಟ್ಲ್ ಕೊಟ್ಟಿದ್ದು, ಬಿಟ್ರೆ ಅದ್ರಲ್ಲಿ ಯಾವ್ದು ಆರ್ಟಿಫಿಷಿಯಲ್ ಆಗಿ ಇಲ್ಲ. ನಾನು ಒಪ್ಲಿಲ್ಲ ಅದಕ್ಕೆ, ನಾನು ಒಪ್ಲಿಲ್ಲ. ನಾನು ಇಷ್ಟವರೆಗೆ ನನಗೆ ಒಂದು 100 ಸಿಕ್ಕಿರ್ಬೋದು, ನಾನು ಯಾವುದನ್ನು ಬಿರುದನ್ನು ನನ್ನ ಇದಕ್ಕೆ ನನ್ನ ಸನ್ಮಾನ ಪತ್ರದ ಬಿರುದನ್ನು ಇಲ್ಲಿ ಸಿಕ್ಕಿದ್ದನ್ನು ನಾನು ಅಂಟಿಸ್ಕೊಳ್ಳಿಲ್ಲ. ಬಟ್ ತುಂಬಾ ಚರ್ಚೆ ಆದ ನಂತರ ಅವರು ಹಾಕಿದ್ದಾರೆ. ಸಿನಿಮಾಟಿಕ್ ಟೈಟ್ಲ್ ನೀವು ನೋಡಿ, ಬೇರೆ ಬೇರೆ ಡೈಲಾಗ್ ಟೈಟ್ಲ್ ಕೊಡ್ತಾರೆ, ಆ ರತ್ನ ಈ ರತ್ನ ಆತರ ಕೊಟ್ಟಿಲ್ಲ. ಸಿನಿಮ್ಯಾಟಿಕ್ ಈಗ ಬೇರೆ ಸಿನಿಮಾ ಹೋಲಿಸಿದ್ರೆ ಅವ್ರದ್ದು ಟೈಟ್ಲ್ ಅಲ್ಲಿ ಯಾವ ಸ್ಟೈಲ್ ಸಿನಿಮಾಟಿಕ್ ಆಗಿ ಹೇಗಿರುತ್ತೋ ಅದೇ ತರ ಇಲ್ಲಿ ಕೊಟ್ಟಿದ್ದು. ಯಂಗ್ ಟೈಗರ್ ಅನ್ನೋದಾಗ್ಲಿ, ಡೈನಾಮಿಕ್ ಡೇರಿಂಗ್ ಡೈನಾಮಿಕ್ ಅದೆಲ್ಲ ಒಂಥರ ಸಿನಿಮಾಟಿಕ್ ಇದೆ. ತುಳುನಾಡ ರೆಬಲ್ ಸ್ಟಾರ್ ಅಂದ್ರೆ ನಮ್ಗೆ ಬೇರೆ ಒಂದು ಟೈಟ್ಲ್ ಇತ್ತು, ಅದ್ರ ಬೇಡ, ಇದು ಅವ್ರಿಗೆ ಅದು ಕರೆಕ್ಟ್ ಆಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದೀರಾ ಸರ್. ಕಡೆಯದಾಗಿ ಕೊಡಿಯಲ್ಬೈಲ್ ಸರ್, ಈ ಒಂದು ಕಟಪಾಡಿ ಕಟ್ಟಪ್ಪ ಸಿನಿಮಾದ ಬಗ್ಗೆ ಜನರಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಸುಮಾರು 25 ವರ್ಷದಿಂದ ನಾನು ಚಿತ್ರರಂಗದಲ್ಲಿದ್ದೇನೆ. 94 ನನ್ನ ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ ಇರುವಂಥ ಒಂತ ಜಸ್ಟ್ ಮಲ್ಪಿ ಸಿನಿಮಾ ನಾನು ಆರಂಭದಲ್ಲಿ ಕೊಟ್ಟೆ. ನಾನು ಆನಂತರ ಸುಮಾರು ಸಿನಿಮಾಗಳಿಗೆ ನಾನು ಅತಿ ಹೆಚ್ಚು ಬಹುಶಃ ತುಳು ಸಿನಿಮಾಕ್ಕೆ ಹಾಡುಗಳನ್ನು ಬರೆದಿದ್ದೇನೆ. ನಾನು ಸಂಭಾಷಣೆಗಳನ್ನು ಬೇರೆ ಬೇರೆ ಸಿನಿಮಾಕ್ಕೆ ಬರೆದಿದ್ದೀನಿ. ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ, ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ, ಕತೆ ಕೊಟ್ಟಿದ್ದೀನಿ ಬೇರೆಯವರಿಗೆ, ಸಹಾಯ ಮಾಡಿದ್ದೀನಿ ಚಿತ್ರರಂಗದಲ್ಲಿ ಬೇರೆ ಬೇರೆ ಸಿನಿಮಾಗಳಿಗೆ, ಕಂಠದಾನ ಮಾಡಿದ್ದೀನಿ. 2011ರಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಾನೊಂದು ಸಿನಿಮಾ ಕೊಟ್ಟೆ, ಒರಿಯರ್ ದೊರಿಯಾಸಲ್. ಆ ಮೂಲಕ ತುಳು ಚಿತ್ರರಂಗಕ್ಕೆ ಒಂದು ಹೊಸ ಆಯಾಮ ಸಿಕ್ಕಿತ್ತು. ಅಂದರೆ ತುಂಬ ಸಿನಿಮಾಗಳು ಅಲ್ಲಿವರೆಗೆ 7 ವರ್ಷಕ್ಕೊಂದು, 2 ವರ್ಷಕ್ಕೊಂದು, 1 ವರ್ಷಕ್ಕೊಂದು ಸಿನಿಮಾಗಳು ಬರ್ತಾ ಇರುವಂಥ ಕಾಲ ಅದು. ಬಜೆಟ್ ಒಂದು ಇಷ್ಟೇ ಅಂತ ಇತ್ತು, ಲಿಮಿಟ್, ಇಷ್ಟೇ ಬಜೆಟಲ್ಲಿ ಸಿನಿಮಾ ಮಾಡಬೇಕಂತೇಳಿ ಅದು ಹೊಡೆದು ಹೊರಗೆ ಬಂತು. ಒಂದು ತುಂಬ ಸೆಂಟರ್ಗಳಲ್ಲಿ, 13 ಸೆಂಟರ್ಗಳಲ್ಲಿ ಸಿನಿಮಾ ಪ್ರದರ್ಶನ ಆಗೋದು, ವಿದೇಶದಲ್ಲಿ ಆಗುವಂಥದ್ದು, ಇದೆಲ್ಲ ಒಂದು ಆ ಸಮಯದಿಂದ ಆರಂಭ ಆಯಿತು. ನಂತರ ಮದಿಮೆ ಸಿನಿಮಾ ಕೊಟ್ಟೆ, ಒಳ್ಳೆ ಸಿನಿಮಾ ಕೊಟ್ಟೆ. ಬಟ್ ಅಸಲ್ನಷ್ಟು ಯಶಸ್ವಿ ಆಗದಿದ್ರು ಒಳ್ಳೆ ಸಿನಿಮಾ ಹೇಳುವಂಥ ಒಂದು ಹೆಸರನ್ನು ತಗೊಂಡಿತ್ತು. ಈಗ ನಾನು ಹೇಳ್ತಾ ಇದ್ದೇನೆ, ಇನ್ನೊಮ್ಮೆ ತುಳು ಚಿತ್ರರಂಗದ ನನ್ನ ಹತ್ರ 2014ರಿಂದ ಜನ ಕೇಳ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದೀರಿ ಅಂತ. ನಾನು ಅದಕ್ಕೆ ಕಟ್ಪಾಡಿ ಕಟ್ಟಪ್ಪದಲ್ಲಿ ಮಾಡಿದ್ದೀನಿ, ಅದು ಬಿಡುಗಡೆ ಆಗಲಿ ಆ ನಂತರ ಅಂತೇಳಿ. ಈ ಸಿನಿಮಾದ ಬಗ್ಗೆ ತುಂಬ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇನೆ. ರಂಗಭೂಮಿಯಲ್ಲಿ ಆಗಲಿ, ಸಿನಿಮಾದಲ್ಲಾಗಲಿ ಹಲವು ಕಲಾವಿದರಿಗೆ ನಾನು ಅವಕಾಶ ಕೊಟ್ಟಿದ್ದೇನೆ. ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡಿದ್ದೇನೆ. ಅಭಿನಯ ನನಗೆ ಹೊಸ್ತು, ಬಹುಶಃ ನಾನು ತೆರೆ ಮೇಲೆ ಬರುವಂಥದ್ದು ಹೊಸ್ತು ನನಗೆ. ರಂಗಭೂಮಿಯಲ್ಲಿ ನಿರ್ದೇಶಕನಾಗಿ, ಲೇಖಕನಾಗಿ, ಸಂಘಟಕನಾಗಿ, ಸಾಹಿತಿಗಾರನಾಗಿ ನನಗೆ ಯಾವ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರ, ಇದರಲ್ಲೂ ನನ್ನ ಅಭಿನಯ ಚೆನ್ನಾಗಿದ್ದರೆ ನನಗೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಕೊಡಿ. ಕಟ್ಪಾಡಿ ಕಟ್ಟಪ್ಪ ಸಿನಿಮಾವನ್ನು ಗೆಲ್ಲಿಸಿ ತುಳು ಚಿತ್ರರಂಗದ ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡುವಲ್ಲಿ ಸಹಕರಿಸಿ ಅಂತ ಕೇಳ್ತಾ ಇದ್ದೇನೆ ಅಷ್ಟೇ. ರಾಜೇಶ್ ಬ್ರಹ್ಮಾವರ್ ಅವರೇ, ನೀವು ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಗಿ ಡೈರೆಕ್ಟರ್ ಹೊಸಬರು JP ತುಮಿನಾಡ್ ಅಂತ ಒಳ್ಳೆ ಹೆಸರು ಮಾಡಿದ್ದಾರೆ. ನಾಟಕ ರಂಗದಲ್ಲಿ ತುಂಬಾ ಒಳ್ಳೆ ಹೆಸರು ಮಾಡಿದ್ದಾರೆ. ಸೌಮ್ಯ ಸ್ವಭಾವದ ವ್ಯಕ್ತಿ. ಶೂಟಿಂಗ್ ಅಲ್ಲಿ ಸ್ಪಾಟ್ ಅಲ್ಲಿ ಏನು ಅಷ್ಟು ಇದು ರಫಲ್ ಇರಲಿಲ್ಲ. JP ತುಮಿನಾಡ್ ಒಂದು ಒಳ್ಳೆ ಟ್ಯಾಲೆಂಟೆಡ್ ಅಂತ ಎಲ್ಲ ಹೆಚ್ಚಿನವ್ರಿಗೆ ಗೊತ್ತು. ಅವ್ರು ಮಾಡೋ ಅವ್ರನ್ನ ಒಂದೀಗ ಎನ್ಕರೇಜ್ ಮಾಡಿದ್ರೆ ಆಟೋಮೆಟಿಕ್ ಆಗಿ, ಅಂದ್ರೆ ಆ ತರದ ಹೊಸಬರು ಇದ್ರಲ್ಲ, ನಿರ್ದೇಶಕರು ಹೊಸಬರು ಎಲ್ಲರೂ. ಮತ್ತೆ ನಮಗೆ ಅವರ ಕಡೆಯಿಂದನೂ ಇದಕ್ಕೆ ಸಪೋರ್ಟ್ ಸಿಗುತ್ತೆ. ಅಂದ್ರೆ ಅವರಿಗೂ ತುಂಬಾ ಫ್ಯಾನ್ಸ್ ಇದ್ದಾರೆ. ಅವರು ಬಲೆ ತಲಿಪಾಲೆಯಲ್ಲಿ ಆಗಲಿ, ನಾಟಕದಲ್ಲಾಗಲಿ, ಮತ್ತೆ ಒಳ್ಳೆ ಕಲಾವಿದ ಅವರು, ಒಳ್ಳೆ ಆಕ್ಟರ್, ಒಳ್ಳೆ ರೈಟರ್, ಡೈರೆಕ್ಟರ್. ಆದ ಕಾರಣ ಅವರದ್ದು ಕಡೆಯಿಂದ ಸಪೋರ್ಟ್ ಇದಕ್ಕೆ ಸಿಕ್ಕಿದ್ರೆ ಆ ಒಂದು ಆತ್ಮವಿಶ್ವಾಸ ಇದೆ ನಮಗೆ. ಹೊಸಬ್ರು ಮಾಡಿ ಸಿನಿಮಾ
ಅದರಿಂದ ಈ ಸಿನಿಮಾ ನಿಂತ್ಕೊಳ್ಳುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನಾವು 100 days 50 days ಅವೆಲ್ಲ ಮೈಂಡ್ ಅಲ್ಲಿ ಇಲ್ವೇ ಇಲ್ಲ. ನನ್ನ ಇವ್ರ 300 days ಅಲ್ಲ, ನಮಗೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಕಲೆಕ್ಟ್ ಆಗ್ಬೇಕು. ನನ್ನ ಇದರಲ್ಲಿ 1 ವಾರದಲ್ಲಿ ಒಳ್ಳೆ ಕಲೆಕ್ಷನ್ ಬಂದ್ರೆ ನಾನು ಸೇಫ್ ಸಕ್ಸಸ್. ಓಕೆ ರಾಜೇಶ್ ಸರ್, ನಿಮ್ಗೋಸ್ಕರ ಅಂದ್ರೆ ನಮ್ಮ ಸಿನಿಕುಡ್ಲ ಕಾರ್ಯಕ್ರಮದಲ್ಲಿ ಯಾವತ್ತು ನಾವು ತುಳುವಲ್ಲೇ ಕಾರ್ಯಕ್ರಮ ನಡೆಸ್ಕೊಡೋದು, ಆದ್ರೆ ನಿಮ್ಗೋಸ್ಕರ ಇವತ್ತು ಎಕ್ಸ್ಕ್ಯೂಸ್ ಕೊಟ್ಟು ನಾವು ಕೂಡ ಕನ್ನಡದಲ್ಲಿ ಮಾತಾಡಿದೀವಿ. ನೆಕ್ಸ್ಟ್ ಟೈಮ್ ನಿಮ್ಮನ್ನ ಖಂಡಿತವಾಗ್ಲೂ ಸಿನಿಕುಡ್ಲ ಕಾರ್ಯಕ್ರಮಕ್ಕೆ ಕರಿತೀವಿ, ಆದ್ರೆ ಆ ಸಂದರ್ಭ ನೀವು ತುಳುವಲ್ಲಿ ಮಾತಾಡ್ಬೇಕು. ಈಗಲೇ ತುಳು ಬರ್ತದೆ, ತುಳು ಮಾತಾಡ್ತೀನಿ, ಆದ್ರೆ ತಪ್ಪುದ್ರೆ ಅಲ್ಲಿ ಅದರ ಮೀನಿಂಗ್ ಕಲಿತಾ ಇದ್ದಾರೆ, ಒಂದೊಂದು ವರ್ಡ್ ಕಲಿತಾ ಇದ್ದಾರೆ, ಅರ್ಥ ಆಗುತ್ತೆ. ಮಾತಾಡ್ತೀನಿ, ಬಟ್ ಆದ್ರೆ ಮಾತಾಡೋದ್ರಲ್ಲಿ ಏನೋ ತಪ್ಪಾಗ್ಬಿಟ್ಟು ಈಗ ಕಷ್ಟ ಅಲ್ವಾ ಅಂತ ಅಷ್ಟೇ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಎಸ್, ನಮ್ಮ ತುಳು ಚಿತ್ರರಂಗದಲ್ಲಿ ನಿಮ್ಗೊಂದು ಉನ್ನತ ಸ್ಥಾನ ಬೇರೆ ಇದೆ. ನೀವು ಖಂಡಿತವಾಗ್ಲೂ ತುಳು ಕಲಿಲೇಬೇಕು, ತುಳು ಮಾತಾಡ್ಲೇಬೇಕು. ನೆಕ್ಸ್ಟ್ ಟೈಮ್ ನಾವು ಕರೆದಾಗ ನೀವು ತುಳುವಲ್ಲೇ. ತುಳು ನಿರ್ಮಾಪಕರ ಸಂಘದ ಅಧ್ಯಕ್ಷರಿಗೆ ತುಳು ಬರಲ್ಲ ಅಂತ ಒಂದ್ ಕೆಲವರೆಲ್ಲ ಮಾತಾಡ್ತಾರೆ, ಬಟ್ ಆದ್ರೆ ಅದು ಒಳಗಡೆ ಬೈಲ್ ಅಂತ ಇರುತ್ತಲ್ಲ ಸಂಘ ಮಾಡುವಾಗ, ಅದ್ರಲ್ಲಿ ಆತರ ಇಲ್ಲ. ಕರಾವಳಿ ಲೈನ್ ಅಲ್ಲಿ ಯಾರಿದ್ದಾರೆ ಅವರು ಅಧ್ಯಕ್ಷ ಆಗ್ಬಹುದು ಅಂತಾನೆ ಇದೆ, ಅಧ್ಯಕ್ಷ ಅಥವಾ ಸೆಕ್ರೆಟರಿ ಆಗ್ಬಹುದು ಅಂತ ಇದೆ. ಸೊ ಕರಾವಳಿ ಇದರಲ್ಲಿ ನನ್ನ ಸೆಲೆಕ್ಟ್ ಮಾಡಿದ್ದು ತುಳು ಭಾಷೆ ವಿಚಾರದಲ್ಲ, ಬಟ್ ನಾನು ತುಳು ಭಾಷೆ ನಂಗೆ ಅರ್ಥ ಆಗ್ತದೆ, ನಾನು ಮಾತಾಡ್ತಾನೆ ಇದ್ದೀನಿ. ಬಟ್ ನನಗೆ ಪಬ್ಲಿಕ್ ಅಲ್ಲಿ ಮಾತಾಡುವಾಗ ಅದೇನು ಮಿಸ್ಟೇಕ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾತಾಡ್ತೇನೆ ಅಷ್ಟೇ. ಓಕೆ, ನೀವೇ ತುಳು ಪಾತಿರ್ಗ ತುಳು ಒರಿಪಾಗ ಅಂತ ಹೇಳ್ತಾ ಖಂಡಿತವಾಗ್ಲು ಕಾರ್ಯಕ್ರಮಕ್ಕೆ ಬಂದದಕ್ಕೆ ನಿಮ್ಗಿಬ್ಬರಿಗೂ ಕೂಡ ಧನ್ಯವಾದವನ್ನ ತಿಳಿಸ್ತಾ ಇದ್ದೀನಿ. ಎಸ್, ಕಟಪಾಡಿ ಕಟ್ಟಪ್ಪ ಸಿನಿಮಾ ಮಾರ್ಚ್ 29 ರಿಲೀಸ್ ಆವೊಂದುಂಡು, ಥಿಯೇಟರ್ಗೆ ಬರೋದುಂಡು. ಯಾನ್ಲ ವೆಯ್ಟ್ ಮಲ್ತೊಂದುಲ್ಲೆ ಫಸ್ಟ್ ಡೇ ಫಸ್ಟ್ ಶೋ ಓಪನ್ ಗ್ಯಾರಂಟಿ. ನಿಕುಲ್ಲ ಬಲೆ ನಮ್ಮ ತುಳು ಫಿಲ್ಮ್, ನಮ್ಮ ತುಳು ಇಂಡಸ್ಟ್ರಿನ ಒರಿಪಾಗ ತುಳು ಫಿಲ್ಮ್ ತೂಕ ಪಂಡದು ಇಂಥ ಕಾರ್ಯಕ್ರಮ ಮುಗ್ತೊಂದುಲ್ಲೆ. ನಿರಂತರ ಸುದ್ದಿ ಬುಕ್ಕ ಮನರಂಜನೆಗೆ ತೂವೊಂದಿಪ್ಲೆ ನಮ್ಮ ಕುಡ್ಲ ನ್ಯೂಸ್ 24/7 ಒಂದು ವಿಶ್ವಾಸದ ಪ್ರತಿಬಿಂಬ.